ಒಂದೊಳ್ಳೆ ಹೋಟೆಲ್ಗಿಂತನೂ ಚೆನ್ನಾಗಿರುವಂಥ ಎಗ್ ಮಸಾಲನ ನಾವು ಮನೆಯಲ್ಲೇ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಸೂಪರ್ ಆಗಿರುವಂಥ ಎಗ್ ಮಸಾಲ ಪೌಡರನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಒಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಎಗ್ ಮಸಾಲ ಪೌಡರನ್ನು ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಸೂಪರ್ ಆಗಿದೆ ಈ ರೆಸಿಪಿ. ಇದನ್ನ ಬರೀ ನಾವು ಎಗ್ ಮಸಾಲೆಗಳಿಗೆ ಅಥವಾ ಎಗ್ ಗ್ರೇವಿಗಳಿಗೆ ಮಾತ್ರ ಅಲ್ಲ, ಈ ಪುಡಿಯನ್ನು ನಾವು ಜಸ್ಟ್ ಯಾವುದೇ ತರಕಾರಿದು ಸಾಂಬಾರು ಪಲ್ಯ ಏನೇ ಮಾಡಿ, ಗ್ರೇವಿ ಏನೇ ಮಾಡಿ, ಜಸ್ಟ್ 1 ಸ್ಪೂನಷ್ಟು ಈ ಎಗ್ ಮಸಾಲ ಪುಡಿಯನ್ನು ಹಾಕಿದರೆ ಎಂಥ ಅರೋಮ ಬರುತ್ತೆ ಅಂತಂದರೆ ನೀವು ನಂಬಲಷ್ಟು ಸುಲಭವಾಗಿರುತ್ತೆ ನಾವು ಮಾಡುವಂಥ ಅಡುಗೆ. ಜಸ್ಟ್ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ, ಸಿಂಪಲಾಗಿ ಸುಲಭವಾಗಿ ಈ ಮಸಾಲೆ ಪುಡಿಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಯಾಕಂತಂದರೆ ಯಾವಾಗಲೂ ನಾವು ಅಂಗಡಿಯಿಂದ ತಂದರೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಏನು ಹಾಕಿ ಮಾಡ್ತಾರಂತ ದೇವ್ರನ್ನೇ ನಮ್ಗೆ ಗೊತ್ತಿರೋಲ್ಲ. ಆ ಥರ ಇರುವಾಗ ಮನೆಯಲ್ಲೇ ಯಾಕೆ ನೀವು ಈ ಪುಡಿಯನ್ನು ಮಾಡಬಾರ್ದು? ವಿಡಿಯೋನ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಅಂಗಡಿಯಿಂದ ಯಾವುದ್ಯಾವುದೋ ಎಗ್ ಮಸಾಲ ಪುಡಿಯನ್ನು ತಂದು ತಿಂದು ನಮ್ಮ ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರ ಬದಲು ಮನೆಯಲ್ಲಿ ಸುಲಭವಾಗಿ ರುಚಿಯಾಗಿ ಎಗ್ ಮಸಾಲ ಪುಡಿಯನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಕ್ಲೀನಾಗಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ. 12 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಜಾಸ್ತಿ. ಈ ಕೊತ್ತಂಬರಿ ಬೀಜದ ಮೆಷರ್ಮೆಂಟ್ ಮೇಲೆ ಬೇರೆ ಎಲ್ಲದನ್ನು ನಾವು ಅಳತೆ ಮಾಡ್ಕೋಬೇಕು. 12 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜಕ್ಕೆ 4 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು ಅಂದರೆ ಸೊಂಪು. ಯಾವಾಗಲೂ ಸೊಂಪು ಜಾಸ್ತಿನೇ ಬೇಕಾಗುತ್ತೆ. ಅಂದರೆ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಹಾಕಿದರೆ 1 ಟೇಬಲ್ ಸ್ಪೂನಷ್ಟು ಬಡೆ ಸೊಪ್ಪು. ಅದೇ ಥರ 4 ಟೇಬಲ್ ಸ್ಪೂನಷ್ಟು ಜೀರಿಗೆ. ಇದು 12 ಟೇಬಲ್ ಸ್ಪೂನ್ ಕೊತ್ತಂಬರಿಗೆ ನಾನು ಹೇಳ್ತಾ ಇರೋದು. 2 ಟೇಬಲ್ ಸ್ಪೂನಷ್ಟು ನಮಗೆ ಕಾಳುಮೆಣಸು ಸಾಕು. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಇನ್ನೂ 1 ಟೇಬಲ್ ಸ್ಪೂನು ಕಾಳುಮೆಣಸು ಹಾಕೋಬೋದು. 2 ಟೇಬಲ್ ಸ್ಪೂನಷ್ಟು ಗಸಗಸೆ. ಅಂದರೆ 6 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕೋದಿದ್ರೆ 1 ಟೇಬಲ್ ಸ್ಪೂನ್. ಸೊ 12 ಟೇಬಲ್ ಸ್ಪೂನಿಗೆ 2 ಟೇಬಲ್ ಸ್ಪೂನ್ ಗಸಗಸೆ. ಸ್ವಲ್ಪ ಕರಿ ಲೀವ್ಸ್. ಫ್ಲೇವರಿಗೆ ಕೆಲವರು ಹಾಕಲಿಲ್ಲದಿದ್ದರೂ ನಡೆಯುತ್ತದೆ ಕರಿ ಲೀವ್ಸ್. 1 ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿಯನ್ನು ತಗೊತಿದ್ದೀನಿ. ಅರಿಶಿನ ಜಾಸ್ತಿ ಹಾಕಿದರೆ ಫ್ಲೇವರ್ ಚೆನ್ನಾಗಿ ಬರಲ್ಲ. 12 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜಕ್ಕೆ 12ರಷ್ಟು ನಾನು ಗುಂಟೂರು ಮೆಣಸು ತಗೊಂಡಿದ್ದೀನಿ. ಅದಾದ ನಂತರ 1 ಚಕ್ಕೆ, 2 ಬ್ಲ್ಯಾಕ್ ಏಲಕ್ಕಿ, 8 ಕ್ಲೋವ್ಸ್ ಅಂದರೆ ಲವಂಗ, 3ರಷ್ಟು ಸ್ಟಾರ್, 6 ಏಲಕ್ಕಿ, 1-2 ಪಲಾವ್ ಎಲೆ, ಬೇ ಲೀಫ್ ಅಂತಾರಲ್ಲ, ಇಷ್ಟೇ ಬೇಕು, ಬೇರೇನು ಬೇಡ ನಮಗೆ. ಮೊದಲು ಇದೆಲ್ಲದನ್ನು ಹುರಿದುಕೊಂಡು ನಾವು ಮಸಾಲೆ ಪುಡಿಗಳನ್ನು ಮಾಡಬೇಕು. ಕೊತ್ತಂಬರಿ ಬೀಜನ ಸಪ್ರೇಟಾಗಿ ಹುರಿದುಕೊಳ್ಳಿ. ಕರೆಕ್ಟಾಗಿ ಮೆಷರ್ಮೆಂಟಲ್ಲಿ ಹಾಕ್ಕೊಳ್ಳಿ. ನಾವು ಎಗ್ ಮಸಾಲಕ್ಕೆ ಸೊಂಪು ಸ್ವಲ್ಪ ಜಾಸ್ತಿ, ಅಂದರೆ ಆ ಸೊಂಪಿನ ಫ್ಲೇವರ್ ಬರ್ತಾ ಇದ್ರೇ ನಮಗೆ ಮಸಾಲೆ ತುಂಬ ಅಂದರೆ ಘಮ ಅಂತ ರುಚಿಯಾಗಿ ಬರುತ್ತೆ. ಅದಾದ ನಂತರ ಗಸಗಸೆ ಏನಕ್ಕೆ ಹಾಕ್ತಾರೆ ಅಂತಂದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರು ಗಸಗಸೆ ಹಾಕಲ್ಲ, ಬಟ್ ಗಸಗಸೆ ಹಾಕಿ ನೋಡಿ, ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು. ಕೊತ್ತಂಬರಿ ಬೀಜ ಹುರಿದಾದ ನಂತರ ಅದನ್ನ ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಇವಾಗ ನಾವು ಜೀರಿಗೆ ಮತ್ತು ಸೊಂಪನ್ನು ಒಟ್ಟಿಗೆ, ಅಂದರೆ ಬಡೆ ಸೊಪ್ಪಿರುತ್ತಲ್ವ, ಅದನ್ನ ಒಟ್ಟಿಗೆ ಹುರಿದ್ಕೋಬೋದು. ಇವನ್ ಕಾಳುಮೆಣಸು ಕೂಡ ಒಟ್ಟಿಗೆ ಹುರಿದ್ಕೋಬೋದು. ಜೀರಿಗೆ ಮತ್ತು ಬಡೆ ಸೊಪ್ಪು ಈಕ್ವಲ್ ಸೈಜ್. 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜಕ್ಕೆ 1 ಟೇಬಲ್ ಸ್ಪೂನ್ ಅಳತೆಯಲ್ಲಿ ತಗೋಬೋದು. ನಾನು 12 ಟೇಬಲ್ ಕೊತ್ತಂಬರಿ ಬೀಜ ತಗೊಂಡಿದ್ದರಿಂದ 4 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಬಡೆಸೊಪ್ಪು ಹಾಕ್ಕೊಂಡಿದ್ದೀನಿ. ಅದೆರಡು ಈಕ್ವಲ್ ಆಗಿ ತಗೊಳ್ಳಿ. ಕಾಳುಮೆಣಸು 2 ಟೇಬಲ್ ಸ್ಪೂನು. ಖಾರದ ಮೆಣಸು ಅಂದರೆ ಗುಂಟೂರು ಮೆಣಸಿದೆಯಲ್ವ, ಅದು ಮತ್ತು ಕರಿಬೇವನ್ನು ಒಟ್ಟಿಗೆ ಹುರ್ಕೊತಾ ಇದ್ದೀನಿ. ಖಾರ ಮೆಣಸು ನಾನು 1 ಟೇಬಲ್ ಸ್ಪೂನು ಕೊತ್ತಂಬರಿಗೆ 1ರಷ್ಟು ತಗೊಂಡಿದ್ದೀನಿ. ಖಾರದ ಮೆಣಸು ಅಷ್ಟು ಸಾಕಾಗುತ್ತೆ. ಆಮೇಲೆ ನಾವು ಹೇಗೂ ಮೆಣಸಿನ ಪುಡಿ ಕೂಡ ಹಾಕ್ತೀವಲ್ವ, ಅದರಿಂದ ಅಷ್ಟು ಸಾಕು. ಗರಂ ಮಸಾಲೆ ಇಂಗ್ರೀಡಿಯೆಂಟ್ಸ್ನ ಕೊನೆಗೆ ನಾವು ಹುರ್ಕೊಂಡ್ರೆ ಸಾಕು. ಅದನ್ನೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಅಂದರೆ ಒಂಚೂರು ಅದು ಕ್ರಿಸ್ಪಿ ಥರ ಆಗಬೇಕಲ್ಲ, ಅದಕ್ಕೆ.
ಏನದು ಗಸಗಸೆ ಮಾತ್ರ ಕೊನೆಗೆ ಹಾಕ್ಕೊಳ್ಳಿ. ಉರಿನ ಕಂಪ್ಲೀಟ್ ಡೌನ್ ಮಾಡಿ ಇನ್ನೇನು ನೀವು ಇಳಿಸ್ಬೇಕು ಅನ್ನೋ ಟೈಮಲ್ಲಿ ಗಸಗಸೆನ ಹಾಕಿ 1-2 ರೌಂಡ್ ಹುರ್ಕೊಂಡ್ರೆ ಸಾಕು. ಯಾಕಂತಂದರೆ ಗಸಗಸೆಗೆ ಬೇಗ ಅದು ಕರಟಿ ಹೋಗುತ್ತೆ. ಸೊ ಕರಟಲಿಕ್ಕೆ ಬಿಡಬೇಡಿ, ಕರಟಿದ್ರೆ ಅದರ ಟೇಸ್ಟ್ ಚೇಂಜ್ ಆಗೋಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮೊದಲು ತಣ್ಣಗೆ ಮಾಡ್ಕೋಬೇಕು. ಯಾವತ್ತೂ ನಾವು ಹುರಿದ ಇಂಗ್ರೀಡಿಯೆಂಟ್ಸ್ನ ಡೈರೆಕ್ಟಾಗಿ ಆವಾಗಲೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು. ಬಿಸಿ ಬಿಸಿ ಇರುವಾಗಲೇ ನಾವು ಯಾವತ್ತೂ ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ಬಿಸಿ ಇರಬೇಕು, ತುಂಬ ಅಲ್ಲ. ಈಗ 1 ರೌಂಡ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ನೀವು ಜಾಸ್ತಿ ರುಬ್ಬಿದರೆ ಎಲ್ಲ ಪುಡಿಯಾಗಿದೆ ಅಂತಂದರೆ ಸಾಕು. ಸ್ವಲ್ಪ ನೈಸಾಗಿ ಇದು ಪುಡಿ ಆಗಬೇಕು. ಇನ್ನೊಂದು ಸ್ವಲ್ಪ ತರಿ ಇದೆ. ಈಗ ನಾನು ಮತ್ತೊಂದು ರೌಂಡ್ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀವು ಒಂದೇ ರೌಂಡಲ್ಲಿ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿದ್ದೀರಂತಂದರೆ ಅಷ್ಟೇ ಸಾಕು. ಅರಿಶಿನ ಪುಡಿನ ನೀವು ಗ್ರೈಂಡ್ ಮಾಡ್ಕೊಳ್ಳೋಕೆ ಬೇಕಾದರೂ ಹಾಕೋಬೋದು, ಇಲ್ಲಾಂದರೆ ಆಮೇಲೆ ಬೇಕಾದರೂ ಹಾಕಿ ಮಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡ್ಕೊಳ್ಳಿ, ಇವಾಗ ಕರೆಕ್ಟಾಗಿ ಪುಡಿ ಆಗಿದೆ, ಪರ್ಫೆಕ್ಟಾಗಿ ಬಂದಿದೆ. ಇದರ ನೀವು ಒಂದ್ಸರಿ ಮಿಕ್ಸಿಯಿಂದ ತೆಗೆದುಬಿಟ್ಟು ಈ ಮಿಕ್ಸಿದ ಮುಚ್ಚಳ ತೆಗಿತೀರಲ್ಲ, ಆವಾಗಲೇ ಇದರ ಫ್ಲೇವರ್ ನಿಮ್ಮ ಮೂಗಿಗೆ ಬಡಿಯುತ್ತೆ, ಅಷ್ಟು ಸೂಪರ್ವಾಗಿರುತ್ತೆ. ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡ್ಬಿಟ್ಟು ನಾನಿವಾಗ ಅರಿಶಿನ ಪುಡಿನ ಹಾಕಿ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಅರಿಶಿನ ಜಾಸ್ತಿ ಹಾಕೋಬಿಡಿ. ಹೇಗೂ ನಾವು ಮಸಾಲೆ ಮಾಡುವಾಗ ಆಮೇಲೆ ಅರಿಶಿನ ಪುಡಿ ಮತ್ತು ಖಾರ ಪುಡಿ ಸ್ವಲ್ಪ ಹಾಕ್ಕೊತೀವಿ, ಅದರಿಂದ 1 ಟೇಬಲ್ ಸ್ಪೂನ್ ಸಾಕು. ನೀವು 6 ಟೇಬಲ್ ಸ್ಪೂನು ಕೊತ್ತಂಬರಿ ತೊಗೊಳ್ಳೋದಾದರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕೋಬೋದು. ನೋಡಿ, ಪರ್ಫೆಕ್ಟ್ ಆಗಿರುವಂತಹ ಸೂಪರ್ ಆಗಿರುವಂತಹ ಎಗ್ ಮಸಾಲ ಪುಡಿ ಈಸಿಯಾಗಿ ರೆಡಿಯಾಗಿದೆ. ಇದನ್ನ ನೀವು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಎಷ್ಟು ದಿನ ಬೇಕಾದರೂ ಇಡ್ಬೋದು. ಫ್ರಿಜ್ಜಲ್ಲೂ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು. ಏನಿಲ್ಲದಿದ್ದರೂ ಒಂದು 3-6 ತಿಂಗಳು ಏನೂ ಹಾಳಾಗಲ್ಲ. ನಾವು ಎಗ್ ಮಸಾಲ ಮಾಡ್ಕೊಳ್ಳುವಾಗ ನೋಡಿಕೊಂಡು ಒಂದು 5 ಎಗ್ ಇದ್ದರೆ 1-1.5 ಟೇಬಲ್ ಸ್ಪೂನಷ್ಟು ಈ ಮಸಾಲನ ಹಾಕೋಬೋದು. ಈ ಮಸಾಲ ಹಾಕಿದರೆ ನೀವು ಕೊತ್ತಂಬರಿ ಪುಡಿ ಆಗಲಿ ಜೀರಿಗೆ ಪುಡಿ ಆಗಲಿ ಯಾವುದನ್ನು ಹಾಕೋಬೇಡಿ. ಬರೀ ಒಂದು ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಿದ್ರೆ ಸ್ವಲ್ಪ ಖಾರ ಪುಡಿ ಅಷ್ಟು ಹಾಕಿದರೆ ಸಾಕು. ಇದಕ್ಕೆ ಮತ್ತೇನು ಹಾಕೋ ಅವಶ್ಯಕತೆ ಇರಲ್ಲ. ನಾನು ಈ ಮಸಾಲ ಇದೆಯಲ್ಲ, ಇದೊಂಥರ ಸ್ಪೆಷಲ್ ಎಗ್ ಮಸಾಲ, ಅಂದರೆ ಕುರ್ಮಾ ಟೈಪ್ ಮಾಡಿದ್ದೀನಿ. ಚಪಾತಿಗೆ ಮತ್ತು ರೋಟಿಗೆ ಈ ಥರ ಎಗ್ ಮಸಾಲ ತುಂಬಾ ಸೂಪರ್ವಾಗಿರುತ್ತೆ. ಇದು ಕಂಪ್ಲೀಟಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಗ ಹಾಕ್ತಾ ಇದ್ದೀನಿ. ಇವತ್ತು ಪೂರ್ತಿಯಾಗಿ ಹಾಕ್ತಾ ಇಲ್ಲ. ಜಸ್ಟ್ ನಿಮಗೆ ಅಂದರೆ ಯಾವುದೇ ಎಗ್ ಮಸಾಲ ಮಾಡುವಾಗ ಎಷ್ಟು ಪುಡಿ ಹಾಕಬೇಕು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಮಸಾಲ ಇದೆಯಲ್ಲ ಸೂಪರ್ವಾಗಿ ಬಂದಿತ್ತು ಆ್ಯಕ್ಚುಲಿ. ಇದರ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ನೀವು ಮಟನ್ ಮತ್ತು ನಾನ್ ವೆಜ್ ಮಾಡ್ತಿರಲ್ಲ, ಆ ಥರ ಫ್ಲೇವರ್ ಬರ್ತಾ ಇರುತ್ತೆ. ಇದನ್ನ ಬರೀ ಎಗ್ ಮಸಾಲೆಗಳಿಗೆ ಮಾತ್ರ ಅಲ್ಲ, ನೀವು ಈ ಪುಡಿಯನ್ನು ತರಕಾರಿದು ಕೂರ್ಮಾ ಅಥವಾ ಗ್ರೇವಿ, ಪಲ್ಯ, ಸಾಂಬಾರು ಏನು ಮಾಡೋದಿದ್ರು ಜಸ್ಟ್ ಒಂದು ಅರ್ಧ ಸ್ಪೂನ್ ಹಾಕಿ ನೋಡಿ. ಆ ಫ್ಲೇವರ್ ಇದೆಯಲ್ಲ ಎಂಥ ಚೆನ್ನಾಗಿರುತ್ತೆ ಅಂತಂದರೆ ನೀವು ನಂಬಲ್ಲ, ಅಷ್ಟು ಸೂಪರ್ವಾಗಿರುತ್ತೆ. ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ನಾವು ಎಗ್ ಮಸಾಲ ಪುಡಿಯನ್ನು ಮನೆಯಲ್ಲೇ ಮಾಡ್ಕೊಂಡ್ವಿ ಅಂತ. ಬ್ಯಾಚುಲರ್ಗಂತೂ ತುಂಬಾ ಒಳ್ಳೆಯದು. ಒಂದ್ಸರಿ ಈ ಮಸಾಲ ಪುಡಿಯನ್ನು ಮಾಡ್ಕೊಂಡು ಇಟ್ಬಿಟ್ರೆ ಯಾವಾಗ ಬೇಕಾದರೂ ಎಗ್ ಮಸಾಲ ಮಾಡುವಾಗ ಅಥವಾ ತರಕಾರಿ ಪದಾರ್ಥ ಮಾಡುವಾಗ ಹಾಕೋಬೋದು. ನನ್ನ ಚಾನೆಲಲ್ಲಿ ಬಿರಿಯಾನಿ ಮಸಾಲ ಪುಡಿ, ಚಿಕನ್ ಮಸಾಲ ಪುಡಿ, ಫಿಶ್ ಫ್ರೈ ಪುಡಿ, ಈ ಥರ ಗರಂ ಮಸಾಲ ಪುಡಿ, ರಸಂ ಪುಡಿ, ಸಾಂಬಾರು ಪುಡಿ ಎಲ್ಲದರದ್ದು ರೆಸಿಪೀಸ್ ಇದೆ. ಎಲ್ಲದೂ ಸೂಪರ್ ಹಿಟ್ ಆಗಿದೆ. ಆ ಎಲ್ಲ ವೀಡಿಯೋಗಳ ಲಿಂಕ್ಸನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಎಲ್ಲ ರೆಸಿಪೀಸ್ ಕೂಡ. ನಾನು ಯಾವುದೇ ಪುಡಿಯನ್ನು ಅಂಗಡಿಯಿಂದ ಜಾಸ್ತಿಯಾಗಿ ತರಲ್ಲ, ಮನೆಯಲ್ಲೇ ಮಾಡಿಕೊಂಡು ನಾನು ತಿನ್ನುವಂಥದ್ದು. ಯಾಕಂತಂದರೆ ಆರೋಗ್ಯಕ್ಕೆ ನಿಮ್ಮದು ತುಂಬಾ ಒಳ್ಳೆಯದು. ಯಾಕಂತಂದರೆ ಹೊರಗಡೆಯಿಂದ ಅವ್ರು ಏನು ಹಾಕ್ತಾರೋ ನಮಗೆ ದೇವರನ್ನೇ ಗೊತ್ತಿರಲ್ಲ. ನನ್ನ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಎಲ್ರಿಗೂ.